ದೇರ್ಲಕಟ್ಟೆ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕೆಎಸ್ ಹೆಗ್ಡೆ ಆಸ್ಪತ್ರೆ ಬಕ ICRS ಒಟ್ಟು ಸೇರಿಗೇಡು ಸ್ಟೆಮ್ಕಾನ್ 2019 ರಾಷ್ಟ್ರೀಯ ಸಮ್ಮೇಳನ ಶನಿವಾರ ಕ್ಷೇಮದ ಹೊಸ ಸಭಾಂಗಣ ನಡೆಪಾಯಿರು. ದೇರ್ಲಕಟ್ಟೆ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕೆಎಸ್ ಹೆಗ್ಡೆ ಆಸ್ಪತ್ರೆ ಬೊಕ್ಕ ICRS ಒಟ್ಟು ಸೇರಿಗೇಡು ಸ್ಟೆಮ್ಕಾನ್ 2019 ಕಾಂಡಕೋಶ ಆಧಾರಿತ ಪುನರುತ್ಪಾದಕ ಬೊಕ್ಕ ಜೀವಕೋಶದ ಔಷಧಿದ ಪ್ರಸ್ತುತ ಪ್ರಗತಿದ ಬಗೆಟ್ ಮೂಜನೆ ದ್ವೈವಾರ್ಷಿಕ ರಾಷ್ಟ್ರೀಯ ಸಮ್ಮೇಳನದ ಉದಿಪನ ಕ್ಷೇಮದ ಹೊಸ ಸಭಾಂಗಣ ಶನಿವಾರ ನಡೆದನು. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಶ್ರೀ ವಿನಯ್ ಹೆಗ್ಡೆ ವಿಚಾರ ಸಂಕಿರಣ ಉದಿಪನ ಮಲ್ತದು. ಇನಿ ವೈದ್ಯಕೀಯ ಸಂಶೋಧನಾ ಕ್ಷೇತ್ರಡು ಆಧುನಿಕ ತಂತ್ರಜ್ಞಾನದ ಅನುಕೂಲತೆದೊಟ್ಟಿಗೆ ಕ್ರಾಂತಿಯುತ ಬದಲಾವಣೆ ಆವೊಂದುಂಡು. ಯುವ ಸಮುದಾಯ ಇಂಚಿನ ಕ್ಷೇತ್ರಡು ಹೆಚ್ಚೆಚ್ಚ ತೊಡಗಿಸಾವೊಂದು ಬೊಕ್ಕ ಅವಕಾಶಗಳನ್ನು ಉಪಯೋಗಿಸಾವೊಂದು ಸಮಾಜಗು ತಂಕ್ಲನೆ ಆಯ್ನ ಕೊಡುಗೆ ಕೊರ್ಪ್ಲೆಕ ಆವುಡು ಪಣ ತೆರಿಪಾಯರು. Here we have a great orthopedic surgeon in Dr. Chandra Chetty, and maybe moving away from orthopedics may be little difficult exercise. But I wish, to me, the most important area is dermatology. In the area of dermatology, I think you can do many good things, and I wish things will change, and very shortly we will see many good papers coming from this department and also from the clinical departments. ಕೆಂಟ್ ಯುನೈಟೆಡ್ ಕಿಂಗ್ಡಮ್ದ ಕ್ರೈಸ್ಟ್ ಚರ್ಚ್ ವಿಶ್ವವಿದ್ಯಾನಿಲಯದ ಸಂಶೋಧನಾ ಕೇಂದ್ರದ ನಿರ್ದೇಶಕರು ಬೊಕ್ಕ ಮೂಲಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಪ್ರೊಫೆಸರ್ ಡಾಕ್ಟರ್ ಎ ಅನಂತರಾಮ ಶೆಟ್ಟರ್ ಪಾತ್ರರಂದು ನಿಟ್ಟೆ ವಿಶ್ವವಿದ್ಯಾಲಯದ ಸುರುವಾಯಿನ ಸ್ಟೆಮ್ಕಾನ್ ಕಾರ್ಯಾಗಾರ ಯಶಸ್ವಿಯಾದ ದುಂಬರಿಯೊಂದು ಶ್ಲಾಘನೀಯ. 2 ದಿನದ ಕಾಲ ನಡಪನ ಕಾರ್ಯಾಗಾರಡು ತಂಗ್ಲ ಪ್ರಶ್ನೆಲೆಗೆ ತಜ್ಞರ ಉತ್ತರ ನಾಡ್ದು ಜ್ಞಾನ ಹೆಚ್ಚ ಮಲ್ಪಲ ಪಂಡು ತೆರಿಪಾಯರು. ಸ್ವೀಡನ್ದ ಕಾರ್ಟಿಲೇಜ್ ರಿಸರ್ಚ್ ಯೂನಿಟ್ ಗೋತನ್ ಬರ್ಗ್ ಸದಸ್ಯರು ಪ್ರೊಫೆಸರ್ ಡಾಕ್ಟರ್ ಮ್ಯಾಟ್ಸ್ ಬ್ರಿಕ್ಬರ್ಗ್ ಶುಭ ಹಾರೈಸಿದರು. Philosophy, and last year there was also an extra name put onto the Cartilage Society. It was joint preservation, and that's the important part of it, that we try to save the joint early on in order not to have the development into a more severe situation. And also it's not only cartilage repair for orthopedic surgeons, it's cartilage from the tip of the nose to the big toe. So ಸೌತ್ ಕೊರಿಯಾದ ಕ್ಯಾಥೋಲಿಕ್ ಯೂನಿವರ್ಸಿಟಿ ಸೆಲ್ ಥೆರಪಿ ನಿರ್ದೇಶಕರು ಪ್ರೊಫೆಸರ್ ಸಿಯೋ ಜಂಗ್ ಕಿಮ್ ಮಲಬಿನಿರಾದ ಪಾಲ್ಪಡೆದಿದ್ದಾರೆ. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಬಿ ಸತೀಶ್ ಕುಮಾರ್ ಭಂಡಾರಿ ಗುರ್ಕಾರ್ಮದ ಪಾತ್ರ ಪಂಡೇರು. I'm very happy to tell you that Nitte University is just 10 years old university, and we have done a significant achievement in a very short span of time. We have achieved 70th rank in NIRF ranking, and we are within the 500 best universities of Asia. It is not a small achievement by any standard. But we cannot be very complacent and we cannot be arrogant. We know our responsibilities, and we will try to achieve much better elevation of university. ನಿಟ್ಟೆ ವಿಶ್ವವಿದ್ಯಾಲಯದ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ, ಡಾಕ್ಟರ್ ಅಲ್ಕಾ ಕುಲಕರ್ಣಿ, ಡಾಕ್ಟರ್ MS ಮೂಡಿತಾಯ, ಡಾಕ್ಟರ್ ಕೃಷ್ಣ ನಾಯಕ್, ಕ್ಷೇಮದ ಮೆಡಿಕಲ್ ಕಾಲೇಜ್ ಡೀನ್ ಡಾಕ್ಟರ್ PS ಪ್ರಕಾಶ್, ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, KMC ಆಸ್ಪತ್ರೆದ ಡಾಕ್ಟರ್ ಯೋಗೀಶ್ ಕಾಮತ್ ಇಂಚಿತ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಡಾಕ್ಟರ್ ಎ ವೀಣಾ ಶೆಟ್ಟಿ ಸಭೆ ನೆತ್ಕೊಂಡರು. ಡಾಕ್ಟರ್ ಸಿದ್ಧಾರ್ಥ್ M ಶೆಟ್ಟಿ ಸಭೆ ಸ್ಥಾರಕೆ ಮಲ್ತರು. ಡಾಕ್ಟರ್ ಬಿ ಮೋಹನ್ ಕುಮಾರ್ ಸ್ವರ್ಣ ಸಂದಾಯರು.